ಗ್ಯಾಲಕ್ಸಿ ಅತ್ತಿಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇವರಿಂದ ಒಂದು ಅದ್ಭುತವಾದಂತಹ ಹಾಡಿದೆ. ಉಪವಾಸ ಈ ಕಣ್ಣಿಗೆ ನಮಸ್ಕಾರ, ವೆಲ್ಕಮ್ ಟು ಮನೀಶ್ ಶೆಟ್ಟಿ ವ್ಲಾಗ್ಸ್. ಇನ್ನು ನಮಕ್ಕು ಮಸ್ತ್ ದಿನ ನಡೆದೊಕ್ಕ ನಮ್ಮ ಮೈನ್ ಪರ್ಸನ್ ಗಂಗಮ್ಮ ತೆಗೆದೇರು ದಿಚ್ಚವಣ್ಣ ಇದನ್ನ ಬೀಡಿ ಕಟ್ಟನ ವಿಸಿಪೇರು ಅಂಚಿತ್ತಂಚೂರು ಬೀಡಿ ಕಟ್ಟನ ಸ್ವಲ್ಪನೇ ಉಂತಾದು ಅರ್ನ ಅಕ್ಕಾಗ ಫೋನ್ ಹೊತ್ತಲ್ಲಿ ಇರ್ತದರ್ ಕವಲೆ ದಾದಿ ದಾದೇವು ನೋಡಿ ಜನರು ಇಲ್ಲಿ ಗಂಗಮ್ಮ ಪುಗೆರೆ ತಿಂತಿದ್ದು. ಪುಗೆರೆ ತಿಂದ್ರೆ ಅಲ್ಲಿ ಅಮ್ಮ ಬಚ್ಚಿರ ಅಜ್ಜಿ ಇಬ್ರು ತಿಂದ್ರೆ ಅಲ್ಲಿ ಕೂಲಿಗೆ ಪುಗೆರೆ ತಿನ್ನದ ಕೂಲಿ ಅವು ತೀರ ಅಲ್ಲಿ ಅವ್ರ ಅವ್ರು ಇದೇ ಇರ ಕೂಲಿ ಅಂಚಾತೀನಿ ಹಾಂ ಎಂಚ ಏರಿದೆ ಫೋನ್ ಕಾಚ ಏರ್ಗೋರ್ಬೇರು ಅವನಿಗೆ ಪದ್ಯ ನೋಡಿತ್ತೆ ಅವನ ಈರ್ನ ಸುಪ್ಪು ತಿದ್ರು ತೋಲು ಹಾಂ ದಾನೆ ದಾದವನ್ರಿ ಓ ಸಭೆ ಗ್ರಾಮ ಸಭೆ ಹೆಂಗಲ್ಲ ಪುಚ್ಚ ಕಿನ್ನಿದಿತ್ತು ಒಬ್ಬ ನೋಡಿ ಜನರು ಹೆಂಗಲ್ನ ಮೌಲ್ ಬಿಲ್ಲಿ ಅಲ್ನ ಮಗಲು ಮೌಲು ಮೊಲ ಪುದಾರ ಅದೇಮ್ಮ ಅಗೆಚ್ಚಿದೆ ಅಗೆಚ್ಚು ಹಾಂ ಮೊಲ ಪುದಾರು ಬಳ್ಳಿ ಅತ್ತದೆ ಒಂದು ಕಿನ್ನಿದಿತ್ತವರು ಬಿಲಿ ನದಿ ಹೊಯ್ ಬಿಲ್ಲಿ ಏನು ಪುನಿಜ್ಯ ಮೌಲ್ ಸಾವು ಅವು ಇತ್ತಂಜಿ ಕೂಡ ಕಪ್ಪುದ ಪುಚ್ಚದೈಪಾಯ್ತೆ ಐತ ಕಿನ್ನಿ ಕೋಡೆ ತುಂಬರಣ್ಣಿ ಮೂಜಿ ಕಿನ್ನಿದಿತ್ತಂಡು ಒಟ್ಟು ಇಲ್ಲಾಡು ಅಮ್ಮ ಒಟ್ಟೇ ತುಂಡಿ ಆಜಿ ಪುಚ್ಚಲು ಏರಗಂಡ ಬೋಡಿ ತಂಡ ಕೊನೊಳ್ಳಿ ಪ್ಲೀಸ್ ರಿಕ್ವೆಸ್ಟ್ ಅಲೆ ಮೀನ್ದಾಗಿ ಬಲ್ತೀರು ಪೋಲೆದೆ ಸಾಯ್ಬೇರು ಬತ್ತೇರು ಮೀನ್ದ ಪೋಲೆದೆ ಬೇಗ ಪೋ ಇಲ್ಲ ಪೋ ಹಾಂ ಪೋಲೆ ಪೂರಾ ಸಾಯ್ಬೇರು ರಡ್ಡು ಮೀನ್ ಧರ್ಮೋ ನಿಕ್ಲೆ ಬೋನ್ ಪೋಲೆದೆ ಕೂಡ ನಿಕ್ಲೆ ಜನ ತೂವಾರಂಡ ಏರಂದು ಸಾಯ್ಬೇರು ಓ ಮೋಸ್ಟ್ಲಿ ಅರ್ನ ಅಕ್ಕನ ಮೊಕ್ಕಲ ಪಾರ್ಟ್ನರ್ ಅತ್ತ ಅಂತ ತೋಜೋಡು ಬರೀ ಇಲ್ಲೇ ನೀರು ಕೋಟೆದ ನೋಡಿ ಅವು ಐತೆ ಕಣ್ಣು ಬುಲ್ಲದ ನಿಜ ಗೊತ್ತಿಜ್ಜಿ ಎಸ್ದೆ ಮೂಜಿ ಕಿನ್ನಿಲ್ಲ ಉಂಡು ಒಂದೆ ಮಂಡೆ ಉಂಡು ಮಾರೆ ಒಯ್ ಒಂದೇ ಒಂಜಿ ಒಂದು ಮತ್ತು ಮಂಡೆ ಮುಲ್ ಒಂಜಲೆ ಮೂಲು ಒಂಜಿ ಉಂಡತಿ ಒಂಜುಂದು ಪಾಪ ಜಿಪ್ಪಾಡು ಆ ಬಿಲ್ಲಿ ಬತ್ತಲ್ಲ ಒಟ್ಟು ಮೂಜಿ ಕಿನ್ನಿ ಉಂಡು ಎರಗಂಡು ಬೋಟ್ನ ಕೊರಲ್ಲೇವೆ ನೋಡಿ ಜನರು ಇದ್ದಾದಿ ಎಲ್ಲ ಎರಡು ಮೂರು ಜನ ಏನು ಕೊಡತ್ಕೊಂಡು ದೇವಸ್ಥಾನ ಹೋನಾಗ ಗಂಗಮ್ಮನ ಕೇಂದಿತ್ತೀರ ಈರೇನು ಅವ್ರು ಪುಂಜೋ ಕೇಂದಿರು ಈರೇನು ಪುದಾರಿ ಇಂಕ್ಲ ಗೊತ್ತಿಜಾರ್ನ ಬಟ್ ಸಡನ್ಲಿ ಕೇಂದಿರು ಗಂಗಮ್ಮ ಹಂಚೊಳ್ಳಿರು ನಾವು ಸಾರ್ಲೇರು ಬಂಡೆ ಅಪ್ಪ ನೆಂಕು ಮರ್ಯಾದಿಚ್ಚಿ ಈಗ ಗಂಗಮ್ಮ ಇವರಿಂದ ಒಂದು ಅದ್ಭುತವಾದಂಥ ಹಾಡಿದೆ. ಈಗ ಗಂಗಮ್ಮ ಒಂಜಿ ಪದ್ಯ ಅನ್ಪೇರು ಅಮ್ಮ ಒಂಜಿ ಪದ್ಯ ಶೋಕದ ಅದು ತುಳು ಪದ್ಯ ಪನ್ನೆರಡು ಓಕೆ ಪಲ್ಲೆ ಮೋಕಿದ ಸಿಂಗಾರಿ ಉಂಟುದೆ ವಯ್ಯಾರಿ ಯಾನೆ ಮೂಲು ಕಾಟೊಂದುಲ್ಲ ಓಡಿ ಪೋಪಲೇ ಯಾನು ಮೂಲು ಕಾತೊಂದುಲ್ಲೆ ಯಾನೆ ಮೂಲು ಕಾತೊಂದುಲ್ಲೆ ದೂರ ಪೋಪದೇ ಮೋಕಿದ ಸಿಂಗಾರಿ ಉಂಟುದೆ ವಯ್ಯಾರಿ ಯಾನೆ ಮೂಲೆ ಕಾತೊಂದುಲ್ಲ ಓಡಿ ಪೋಪದೇ ಭಾರಿ ಶೋಕದ ತುಳು ಪದ್ಯ ಹೊಂಡೆ ನಮ್ಮ ಗಂಗಮ್ಮ ಇವರಿಗೆ ಚಪ್ಪಾಲೆ ಈರಾ ಕರಿಜ್ಜು
ಕನ್ನಡ ಕನ್ನಡ ಇನ್ನೊಮ್ಮೆ ಕನ್ನಡ ಗೀತೆಯಲ್ಲಿ ಪಾಲ್ಗೊಳ್ತಿದ್ದಾರೆ ನಮ್ಮ ಗಂಗಮ್ಮ ಅವರು. ಗಂಗಮ್ಮ, ಈಗ ನೋಡುವ ಯಾವ ಪಿಕ್ಚರ್ ನಿಮಗೆ ಆಗ್ಬೋದು ಇವಾಗ? ಹಾಂ, ಯಾವ ಪಿಕ್ಚರ್ ಆಗ್ಬೋದು? ನಿಮ್ಮ ಮೊಬೈಲಲ್ಲಿ ಉಂಟು? ನನ್ನ ಅಮ್ಮ ಕೊಂಚ ಭಾರಿ ಪೊರ್ಲು ಮೊಬೈಲ್ ನೆಗ್ದಿ ಕೊಡ್ತೋಳು. ಅಮ್ಮ ಮೊಬೈಲ್ ಉಂಟು ನೋಡಿ, ಗಂಗಮ್ಮಯವರ ಮೊಬೈಲ್ ನೋಡಿ, ಸ್ಯಾಮ್ಸಾಂಗ್ ಗ್ಯಾಲಕ್ಸಿ ಅವ್ರದ್ದು. ನೋಕಿಯಾ ಇತ್ತು, ಅವರು ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ. ಅಲ್ಲೋ ಗಂಗಮ್ಮ? ಹಾಂ, ಏನಾಗಿದೆ? ನಿನ್ನದು ದೇವ್ರದಾಯ್ತು ಆಪರೇಟ್ ಆಯಿತು. ಅಪ್ಡೇಟ್ ಹಾಂ, ಒಂದು ಏರೇ ಫೋನ್ ಮಾಡಿ ತಂದುಲ್ಲಾರು ಎಲ್ಲ ಅಕ್ಕ ಎಂಚಾಗು ಮಲ್ಪ್ಲೆ ಓಪನ್ ಮಲ್ಪ್ಲೆ. ಹಾಂ, ನೋಡಿ ನೋಡಿ. ಓ, ಹೌದಾದು ಓದ್ತದಿ ನೀವು. ಹಾಂ, ಓದ್ಲೆ. ಅದ್ಯಾರು ಫೋಟೋದ್ರಲ್ಲಿ? ಯಾರು ಅದು? ಅದು ಹಾಂ, ಅಯ್ಯರು ಯಾರದು? ಅವಮ್ಮ ಇಸಾನ್ಸು. ಹಾಂ, ನಿಯಾನ್ಸು. ರಿಯಾನ್ಸ್. ಹಾಂ 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 ಹಾಂ, ನೋಡಿ. ಯಾರಿಗೆ ಕಾಲ್ ಮಾಡಿದ್ರಿ? ಯಾರಿಗೆ ಯಾರಿಗೆ ಮಾಡೋದು? ಹಾಂ, ನೋಡಿ, ಯಾರಿಗೆ ಮಾಡ್ತಿದ್ದೀರಿ ನೀವು ಇವಾಗ? ವಸಂತಿಗೆ. ವಸಂತಿ ಯಾರು? ಅಕ್ಕ. ಹಾಂ, ಓ ಸೂಪರ್. ಮಾಡಿ ಮಾತಾಡಿ. ಲೌಡ್ ಸ್ಪೀಕರ್ ಇಡ್ಲಿಕ್ಕೆ ಗೊತ್ತುಂಟಾ? ಗೊತ್ತಿಲ್ವಾ? ಅದು ಇದು ಉಂಟಲ್ಲ, ಇದು ಲೌಡ್ ಸ್ಪೀಕರ್. ಹಾಂ, ಒತ್ತಿ ಅದನ್ನು. ಹಾಂ, ಒಮ್ಮೆ ಒತ್ತುದಿರು ಉಲೇ ಮಾಡೋರು ಅಂದೇನಾ? ಈಗ ಅವ್ರ ಹತ್ರ ಒಂದು ಚಾಲೆಂಜ್ ಇದೆ ಒಂದು. ಅವೇ ಹಾಂ, ಕೆಲೆಂಜ್ ಅತ್ತು ಚಾಲೆಂಜ್. ಹಲೋ ಆಂಡ ಕಡೆದಾಂಡ ಅಂದ ಎಂಕಲ ಮೀನ್ ಬೈಜ್ಯಾ ನೂರ ಬಂಗುಡೆ ಅಂದ ಅಂದ್ ಎಂಕಲೈತೆ ಕನ್ನಡ ಮಂಡ ನೀ ಪೋಪರು ಸಿದ್ಧಾರ್ಥಿ ಅವೇ ಪೋಪರು ಕನ್ನ ಅಂದ ಉರ್ದು ದೋಸೆ ಅಂದೆ. ಹಾಂ, ಉರ್ದು ದೋಸೆ ಅಂದೆ. ಅದೇ ಉರ್ದು ದೋಸೆ ಎಲ್ಲ ಚಟ್ನಿ ಮಲ್ದೆ ಮೊಕುಲ್ದಿನ ಪೂಜಾರಿ ಹಾಲು ಅಡೆ ಗೊತ್ತಲ್ಲ ತಾನು ಪುತ್ತೂರು ಕಡತದು ಕಾಣೆ ಹೋಗ್ತದೆ ಎರಡು ಮಾಂಟಿ ಅವು ಮುಜ್ಜೋಗುಲಿ ಬರುತ್ತೆ ನಿಮಗೆ ಬಾಸನ ಒಂದು 4 ಕಿಲೋಸ್ ತಗಡಿ ಮುಜ್ಜನ ಹೋದ್ ಮುಟ್ಟಿ ಅವಂದಾದ ಅರ್ಜಿ ಬಾರಿಗೆ ಅಕ್ಲೇ ಬಾಸನ ಉಂಡಿ. ಓ ಶೇಷಮ್ಮ ಅವು ಭಾಷಣಂಡುಗೆ ಅವು ಪುಟ್ಟ ಗೊತ್ತುಂಟು. ಪುಟ್ಟ ಶಾಲೆದ್ದು ಅವನ ಕಾಲೇಜಿದ್ದು ದುಂಬು ಬೊಕ್ಕ ಹೋಡು ಜೋಗುಲೇ ಬೋಡ ಮತ್ತೆ ಕಾಸ್ಟಿಕ್ ಮತ್ತ ಸಾಲದ ಹಾಂ ಐಕ್ ಬೋಡಾಕು ನಮ್ಮ ಮತ್ತೆ ಕೇಂದ್ರ ಬೋಡ. ಹಾಂ, ಕೋಟೆ ಪೆಟ್ಟಲಾಡೈ ಇಂಗ್ಲೇ. ಹಾಂ ಹಾಂ, ದಾದು ಬೇಲಾಂದು ಎಲ್ಲಾಡು ಸೆಂಟ್ರಿಂಗ್. ಹಾಂ, ಸರಿ. ಆವು ದೀಪ ನೋಡಿ ಜನರೇ, ಈಗ ಕಟ್ ಮಾಡ್ಲಿ ಕಟ್ ಮಾಡಿದೆ ಉಂಡು. ಹಾಂ, ಈಗ ನೆಕ್ಸ್ಟ್ ಯಾರಿಗೆ? ಇವರಿಗೆ ದೇವಿಕಾಗೆ ಮಾಡಿ. ದೇವಿಕಾಗೆ ನೋಡಿ, ಇವರು ಈಗ ಅಕ್ಕನಿಗೆ ಮಾಡ್ತಿದ್ದಾರೆ. ಅದೆಂತ ಅದು ಓಕೆ ಕೊಡಿ. ಓಕೆ, ಅದು ಇಲ್ಲಿ ಅಯ್ಯೋ ಎಲ್ಲಿ ಓಕೆ ಕೊಟ್ರಿ? ಹಾಂ, ಯಾರು ದೇವಿಕೆದಾರ? ಹಾಂ, ಮಾಡಿ. ಯಾರಿಗೆ ಮಾಡ್ತಿದ್ದೀರಿ? ಹಾಂ, ದೇವಿಕಾ. ಹಾಂ, ಅದು 3 ಜನ ಅಂತ ದೇವಿಕ ಕೊಂಜ 3 ಸಾರಿ ಕಾಲ್ ಮಾಡಿದ್ದೀನಿ. ಏರಿಯಾ ಉಲೈ ಏಯ್ ಲಕ್ಕ್ಯಾ ಗೊಬ್ಬಚ್ಚಿ ಮುಲ್ ಕಿರಿಗಿರಿ ಏಯ್. ಹಾಂ, ದೆಬ್ಜೋರ ಹಲೋ ಅಲ್ಲಿಗ ಅಹಂಕಾರ. ಹಲೋ ಅಮ್ಮ ಫೋನ್ ಹಾಕ ಸಿದ್ಧಾರ್ಥಿಗೆ ಗೊತ್ತಾಡ ಸೇ ಹೆಂಗೆ ಮೀನು ಕಂಡ್ರೆ ಎತ್ತದೆ ಬಂಗು ಅಲ್ಲ ನಾನಲ್ಲ ಒಂದು ಅಲ್ಲ ಮಾರ್ಲೆ ನೋಡಿ, ಕಡೆಯದಾಗಿ ಇವರು ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ. ಗಂಗಮ್ಮ ತೋರಿಸಿ. ಮೊಬೈಲ್ ಯಾವುದು ನಿಮ್ಮದು? ಯಾವುದು?
ಒಂದು ಸ್ಯಾಮ್ಸಂಗ್ 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 ಗ್ಯಾಲಕ್ಸಿ ಗ್ಯಾಲಕ್ಸಿ ಹಾಂ ಗ್ಯಾಲಕ್ಸಿ ಗ್ಯಾಲಕ್ಸಿ ಅತ್ತುಮ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಪಲ್ಲೆ ಸಾಂಗ್ ಅವ ಸಾಂಗ್ ಅತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಸೂಪರ್. ಕಡೆಯದಾಗಿ ಇದು ಕನ್ನಡ ಹಾಡುಂಟು ಒಂದು ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗಾರೆಗಳಿಗೆ ದೂರ ನೀ ನಿಂತರೆ ಪುಚ್ಚೆ ಬಂದಿದೆ ಅವು ಉಪದ್ರ ಓಡ್ಪಿನಿ ಸರ್. ಪ್ರೀತಿ ಎಂದರೆ ಎಂತ ತೊಂದರೆ ತೀರ ಸಹಜ ಬಿಡು ಸೀಜ ಸಾಗತ್ಮ ತೀರ ಸಹಜ ಬಿಡು ನನ್ನಲ್ಲೂ ಹೀಗೆ ಆಗಿದೆ. ಬರೆದವರು ಸೋನು ನಿಗಮ್. ಶ್ರೇಯಾ ಘೋಷಾಲ್. ಬಾಯ್ ಅತ್ಯಮ್ಮ ಒಂದು ವಿಷಯದ ಪನ್ನಗ ಎಂಕಿತ್ತಾನಂಜಿ ಎಂಕ್ ಪೊನ್ನು ನಾಡೋ ನಾಂಡ ಎಂಚಿನ ಪೊನ್ನು ಎಂಕ್ ಸೆಟ್ ಆವಿ ಅದು ಈರ ಪ್ರಕಾರ ಇತ್ತ ಮರ್ಮಲಾರು ಬರ್ಪಿನಲ್ಲಿ ಎಂಚ ಒಪ್ಪೊಡಿದೆ ಬೀಡಿಗಟ್ನಾಲ್ ಬೋರ್ಡು ಬೊಕ್ಕ ಎಂಚ ತೂವರ ಲಕ್ಷಣ ಎಂಚೊಪ್ಪೋಡು ಪಲ್ಲೆಮ್ಮ ಪೊಡು ಹಾಂ ಬೊಕ್ಕ ಪೊಡು ಒಡ್ರಾಸೇನ ತೂಪಿಲ ಕಾಲ್ಪೋಡು ಆತ ಬೊಕ್ಕ ಒಂದು ಸೊಸೆ ಬಂದರೆ ಮನೆಯಲ್ಲಿ ಅತ್ತೆ ಸೊಸೆಗೆ ಗಲಾಟೆ ಆಗ್ತದೆ. ಅವು ಗಲಾಟೆ ಉಪ್ಪರೆ ಬರಲಿ ಬೇತೆ ದಾಲಪುರಲ್ಲಿ ನೀರ ಬೇರ್ದಲಕ್ಕೆ ಉಪ್ಪೋಡು ಅವೇಂಚ ನೀರ ಬೇರ್ದಲ ಕಂಡ ಮಾಮಿ ಗಂಡನೆ ಮರ್ಮಲ್ ಮಾ ಪುರ ಒಟ್ಟು ಬೊಕ್ಕ ಇತ್ತ ಕೆಲ ಗೊತ್ತಿಜಿ ಬೊಕ್ಕ ಮರ್ಮಲ್ ಬತ್ತಿ ಬೊಕ್ಕ ಕಂಡನಿ ಆಯ್ನೆ ಅಲ್ನ ಪಾತಿರ ಮಾತ್ರ ಏನು ಅವು ಪುರ ಸತ್ಯನ ಅವು ಅಂಚಿನ ಕುಲೆ ಎಂಚ ಪಲ್ಲೆಮ ಐತೆ ಐತೆ ಕರೆಕ್ಟ್ ಅದು ಯಾನು ಲವ್ ಪುರ ಇತ್ತು ಎಂಚಗೆ ಲವ್ ಮತ್ತೆ ಬರ್ತಿ ಇಂಚು ತೂದೆ ಅಲ್ಲ ಲವ್ ಮ್ಯಾರೇಜ್ ಬರ್ಚಾ ಲವ್ ಮ್ಯಾರೇಜ್ ಬಿಟ್ಟು ಎಲ್ಲ ಅಲ್ಲ ಬರ್ತಿ ಅರೇಂಜ್ ಮ್ಯಾರೇಜ್ ಅವಲ ಬರ್ತಿ ಅರೇಂಜ್ ಮ್ಯಾರೇಜ್ ಬರ್ಚಿ ಅರೆ ಮ್ಯಾರೇಜ್ ಮಲ್ಪು ಗಂಗಮ್ಮ ಅವರಿಗೆ ಕಾಲ್ ಬಂದಿದೆ ಯಾರ್ದು ದೇವಿಕ ಹಲೋ ಹಾಂ ಪಿಸು ದಾದ ಮೀನ್ಗೆ ಏನು ಅವರಿಗೆ ಕಾಲ್ ಬಂದಿದೆ ಕಾರ್ಯಕ್ಕೆ ತುಲೆ ಐತೆ ಮದ್ವೆ ಲವ್ ಪುರ ಜಾರಿಗೆ ಅಂಚು ದುಂಪಂಡ ದುಂಬ ಆರು ಲವ್ ದಾದಿ ಬೂತೆ ಇಂಡಿಯನ್ ದಾದಿ ಬೂತೆ ಇಂಡಿಯನ್ ಅಡಿಗೆ ಅದೇ ನೀವು ಬೆಟ್ಕೊಂಬಂದು ಲಗ್ನ ಏನು ಅನ್ಕೊಂಡು ಓಕೆ ದೊಡ್ಡನ ಮళ్ళీ నెక్స్ట్ లాగ్ ఎడుతిగా ఎత్తులే అమ్మ ఫండేరు ఇంచు లేమా పొన్ను ఎంచ పుర బోర్డు ఫండేరమ్మ అదే అంచనే పడదు పొన్ను గలటే మల్పరాలి బిల్కుల్ మల్పరాలి ఎస్ నెక్స్ట్ లాగ్ ఎడుతిగా బాయ్ థ్యాంక్ యూ నెట్ మూల్ దూదు బల్లేమా థ్యాంక్ యూ బాయ్ థ్యాంక్ యూ